ರಾಜ್ಯದೆಲ್ಲೆಡೆ ಸುದ್ದಿ ಮಾಡುತ್ತಿರುವ ಹುಲಿ ಉಗುರು ಪ್ರಕರಣ ಇದೀಗ ಗಂಡುಕಳೆ ಯಕ್ಷಗಾನದಲ್ಲೂ ಮಾರ್ದನಿಸಿದೆ. ಹುಲಿ ಉಗುರನ್ನ ತಮ್ಮ ಆಭರಣಗಳಲ್ಲಿ ಧರಿಸಿದವರನ್ನ ಅರಣ್ಯ ಇಲಾಖೆ ಹುಡುಕಿ ಬಂಧಿಸುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಯಕ್ಷಗಾನ ಕಲಾವಿದರು ತಮ್ಮದೇ ಧಾಟಿಯಲ್ಲಿ ಹಾಸ್ಯ ಚಟಕಿಗಳನ್ನು ಹಾರಿಸಲು ಆರಂಭಿಸಿದ್ದಾರೆ. ಯಕ್ಷಗಾನದಲ್ಲೂ ಹುಲಿ ಉಗುರಿನ ಹಾಸ್ಯ ಪ್ರೇಕ್ಷಕರನ್ನ ಸಖತ್ತಾಗಿ ಮನರಂಜಿಸುತ್ತಿದೆ. ಈ ಹಾಸ್ಯದ ತುಣುಕುಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಸಂಗತಿ ಉಂಟದೆ ಏನು ಒಂದೇ ಒಂದು ಹುಲಿ ಕಾಣಲಿಕ್ಕೆ ಸಿಗ್ಲಿಲ್ಲ ಈ ಸಲ ನಮಗೆ. ಬಹುಶಃ ಹುಲಿ ಇಲ್ಲದ ಕಾಡಿಗೆ ಹೋಗಿದ್ದೀರಿ. ಅಲ್ಲ, ಹುಲಿ ಇರುವ ಕಾಡಿಗೆ ಹೋದದ್ದು, ಆದ್ರೂ ಹುಲಿ ಸಿಗ್ಲಿಲ್ಲ. ಅದಕ್ಕೆ ಸಿಗ್ಲಿಲ್ಲ? ಅದು ಯಾರು ಹೇಳಿದ್ದಾರಂತೆ, ಈ ಸಲ ಹುಲಿ ಉಗುರು ಸಿಕ್ಕಿದವರನ್ನು ಹಿಡಿದು ಒಳಗೆ ಹಾಕ್ತೇವೆ. ಅದಕ್ಕೆ ಎಲ್ಲ ಹುಲಿಗಳು ಹೋಗಿ ಅಡಗಿ ಕುಳಿತದ್ದು. ಉಗುರು ಸಿಕ್ಕಿದ್ರೆ ಕೊಂಡೋಗಿ ಒಳಗೆ ಇಡ್ತಾರಲ್ಲ, ಅದಕ್ಕೆ. ಅದು ಹಾಗಲ್ವೋ? ಮತ್ತೆ ಹುಲಿಯನ್ನು ಕೊಂದು ಉಗುರು ತೆಗೆದು ಕೊರಳಿಗೆ ಹಾಕಿದವರು ಶಿಕ್ಷಾರ್ಹರು. ಉಗುರಿದ್ದ ಹುಲಿಗಳೆಲ್ಲ ಶಿಕ್ಷಾರ್ಹರಲ್ಲ. ಹುಲಿ ಉಗುರಿದ್ದ ಅದನ್ನು ಕೊಂಡೋಗುದಲ್ವಾ? ಈಗ ಸ್ಪಷ್ಟ ಆಯ್ತು. ಶಿಕ್ಷೆ ಯಾಕೆ ಅಂತಿಲ್ಲ, ಕೆಲವರಿಗೆ ಗೊತ್ತಾಗಲಿಲ್ಲ. ನನಗೆ ಸಂಗತಿ ಉಂಟದೆ ಏನು ಒಂದೇ ಒಂದು ಹುಲಿ ಕಾಣಲಿಕ್ಕೆ ಸಿಗ್ಲಿಲ್ಲ ಈ ಸಲ ನಮಗೆ. ಬಹುಶಃ ಹುಲಿ ಇಲ್ಲದ ಕಾಡಿಗೆ ಹೋಗಿದ್ದೀರಿ. ಅಲ್ಲ, ಹುಲಿ ಇರುವ ಕಾಡಿಗೆ ಹೋದದ್ದು, ಆದ್ರೂ ಹುಲಿ ಸಿಗ್ಲಿಲ್ಲ. ಅದಕ್ಕೆ ಸಿಗ್ಲಿಲ್ಲ? ಅದು ಯಾರು ಹೇಳಿದ್ದಾರಂತೆ, ಈ ಸಲ ಹುಲಿ ಉಗುರು ಸಿಕ್ಕಿದವರನ್ನು ಹಿಡಿದು ಒಳಗೆ ಹಾಕ್ತೇವೆ. ಅದಕ್ಕೆ ಎಲ್ಲ ಹುಲಿಗಳು ಹೋಗಿ ಅಡಗಿ ಕುಳಿತದ್ದು. ಉಗುರು ಸಿಕ್ಕಿದ್ರೆ ಕೊಂಡೋಗಿ ಒಳಗೆ ಇಡ್ತಾರಲ್ಲ, ಅದಕ್ಕೆ. ಅದು ಹಾಗಲ್ವೋ? ಮತ್ತೆ ಹುಲಿಯನ್ನು ಕೊಂದು ಉಗುರು ತೆಗೆದು ಕೊರಳಿಗೆ ಹಾಕಿದವರು ಶಿಕ್ಷಾರ್ಹರು. ಉಗುರಿದ್ದ ಹುಲಿಗಳೆಲ್ಲ ಶಿಕ್ಷಾರ್ಹರಲ್ಲ. ಹುಲಿ ಉಗುರಿದ್ದ ಅದನ್ನು ಕೊಂಡೋಗುದಲ್ವಾ? ಈಗ ಸ್ಪಷ್ಟ ಆಯ್ತು. ಶಿಕ್ಷೆ ಯಾಕೆ ಅಂತಿಲ್ಲ, ಕೆಲವರಿಗೆ ಗೊತ್ತಾಗಲಿಲ್ಲ. ನನಗೆ